ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ ಕನ್ನಡಿಗರು? ಎಲ್ಲರೂ ದೇವರ ದಯೆಯಿಂದ ಸೌಖ್ಯ ಎಂದು ಭಾವಿಸ್ತೇನೆ. ಹಾಗೆಯೇ ಸೌತ್ ಆಫ್ರಿಕಾದಲ್ಲಿ ನೋಡಿ ತುಂಬ ಚಳಿನೂ ಇದೆ, ಅದು ಮಧ್ಯದಲ್ಲಿ ಮಳೆ ಬೇರೆ ಬಂದಿದೆ. ಮಳೆಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೋಡಿ ಹೇಗಿದೆ ನೋಡಿ, ಅದ ಫುಲ್ಲು ಚಳಿ ಜಾಸ್ತಿ, ಮಾತಾಡಲಿಕ್ಕೂ ಆಗಲ್ಲ. ಹೋಗ್ಬೇಕು ಇವತ್ತು ರಜೆ, ಸ್ವಲ್ಪ ಶಾಪ್ಗೆ ಹೋಗಿ ಬರುವ. ಶಾಪ್ಗೆ ಹೋಗಿ ಏನು ಬೇಕು ಅದನ್ನು ತಗೊಳ್ಳಿಕ್ಕೆ, ಅದ್ರ ಅಡುಗೆ ಮಾಡಲಿಕ್ಕೆ ಬೇಕು, ಅದಕ್ಕೆ ಅಡುಗೆ ಮಾಡಲಿಕ್ಕೆ ಏನಾದರೂ ಸಾಮಾನನ್ನು ತಗೊಂಡು ಬರುವ. ಚಳಿ ಗಾಳಿ ಬೇರೆ ಬರ್ತೈತೆ. ಫುಲ್ ವೆದರೇ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ಚಳಿ ಇದ್ದರೆ ಎಲ್ಲ ರೆಸ್ಟೋರೆಂಟ್ ಲೈನ್ ಎಲ್ಲ ಬ್ಯುಸಿ ಇರುತ್ತೆ. ಇವತ್ತು ಫುಲ್ ಬ್ಯುಸಿ ಇರುತ್ತೆ. ಇವತ್ತು ನೋಡಿ ಗಾರ್ಡನ್ ನೋಡಿ, ಕೆಂಪು ಕೆಂಪು ಗಿಡಗಳು ಎಲ್ಲ ಚಳಿಗೆಲ್ಲ ಇದಾಗಿ ಡ್ರೈ ಆಗಿಬಿಟ್ಟಿದೆ ಎಲ್ಲ, ಅಷ್ಟೊಂದು ಚಳಿ ಇದೆ ಇದು. ಇವಾಗ ಹೋಗ್ತಿರೋ ಮಾರ್ಕೆಟ್ ಇದೆ ಇಲ್ಲಿ ನೋಡಿ, ಫುಡ್ ಲವರ್ಸ್ ಮಾರ್ಕೆಟ್ ಅಂತಿದೆ. ಇದೇ ಮಾರ್ಕೆಟಿಗೆ ಹೋಗಿ ಏನು ಬೇಕು ತಗೊಂಡು ಬಾಳೆಹಣ್ಣು ಇದೆ, ಆರೆಂಜ್, ಪೈನಾಪಲ್, ಫ್ರೂಟ್ಸ್, ವೆಜಿಟೇಬಲ್, ಆ್ಯಪಲ್ಸ್ ಮಾತ್ರ ಬೇರೆ ಬೇರೆ ಟೈಪಲ್ಲಿದೆ. ಆ್ಯಪಲ್ಸ್ ಗ್ರೀನ್ ಆ್ಯಪಲ್ ಇದೆ, ಯೆಲ್ಲೋ ಆ್ಯಪಲ್ ಇದೆ, ರೆಡ್ ಆ್ಯಪಲ್ ಇದೆ. ಇದು ಗ್ರೀನ್ ಆ್ಯಪಲ್, ಇದು ಯೆಲ್ಲೋ ಆ್ಯಪಲ್, ಇದು ಸ್ವಲ್ಪ ಲೈಟ್ ರೆಡ್ ಆಗಿ. ಹಾಗೆಯೇ ಇಲ್ಲಿ ಇದೆ ಪಪ್ಪಾಯ, ಆರೆಂಜಸ್, ಒಂದು ಮೋಸಂಬಿ, ಇಲ್ಲೇ ಇದೆ ನೋಡಿ ವೆಜಿಟೇಬಲ್ಸ್, ಆರೆಂಜ್ ಇದೆ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಇದೆ. ಆನಿಯನ್ಸ್ ರಿಂಗ್ಸ್ ಇದೆ ಕಟ್ ಮಾಡಿದ್ದು, ಕ್ಯಾರೆಟು, ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಹೀಗೆ ಎಲ್ಲ ರೆಡಿಮೇಡ್ಸ್ ಇದೆ. ಯಾರಿಗೆ ಅಡುಗೆ ಬರಲ್ಲ ಅವರಿಗೆ ಇದೆಲ್ಲ ತಗೊಂಡೋಗಿ ಹಾಕಿ ಮಿಕ್ಸ್ ಮಾಡಿ ಅಡುಗೆ ಮಾಡಿದರೆ ಆಯಿತು. ಪಂಪ್ಕಿನ್, ಕುಂಬಳಕಾಯಿ, ಅದರಲ್ಲಿ ತುಂಬ ವೆರೈಟಿ ಇದೆ ಕುಂಬಳಕಾಯಲ್ಲಿ. ಟೊಮೆಟೊ, ಕ್ಯಾಪ್ಸಿಕಮ್, ಮೆಣಸು ಹಾಗೆ ರೇಟ್ ಜಾಸ್ತಿ. ಕೆ ಜಿನ 400-500ವರೆಗಿದೆ ಕೆ ಜಿ. ಕಾಲಿಫ್ಲವರ್ ಅಷ್ಟೇ, ಕಾಲಿಫ್ಲವರ್ 20 ರ್ಯಾಂಡ್ ಅಂದರೆ 100 ರೂಪಾಯಿವರೆಗೆ ಬೀಳುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್ ಸೆಕ್ಷನ್ ಇದೆ ನೋಡಿ, ಯಾವ ಥರ ಡ್ರೈ ಫ್ರೂಟ್ಸ್ ಬೇಕು ಎಲ್ಲ ಇದೆ. ನಟ್ಸ್, ಡ್ರೈ ಫ್ರೂಟ್ಸ್ ಬರೇ ಇದೆ. ಪೀಚ್ ಇದೆ, ಪೀಚ್, ಲೆಮನ್, ಅವಕಾಡೋ ಎಲ್ಲ ಡ್ರೈ ಇದೆ. ಸ್ವೀಟ್ಸ್ ಇದೆ, ಇಲ್ಲಿ ಕೂಡ ಇದೆ, ಪ್ಯಾಕೆಟ್ಸ್ ಇದೆ. ಕುಡಿಯೋರಿಗೆ ವೈನ್ಸ್ ಇದೆ ನೋಡಿ, ರೆಡ್ ವೈನ್, ವೈಟ್ ವೈನ್, ರೋಸ್ ವೈನ್, ಯಾವ ಥರದ್ದು ಬೇಕು ವೈನ್ಸ್ ಎಲ್ಲ ಇದೆ ಇಲ್ಲಿ. ಇದೆ ಹಾಗೆ ಇಲ್ಲಿ ಇಂಡಿಯನ್ ಮಸಾಲೆ ಇದೆ. ಹಾಗೆ ಇಲ್ಲಿ ಮೀಟ್ ಶಾಪ್ ಇದೆ, ಇಲ್ಲಿ ಕೂಡ ಇದೆ ನೋಡಿ. ಬೀಫ್, ಚಿಕನ್, ಮಟನ್ ಎಲ್ಲ ಇದೆ. ಜಿಂಜರ್, ಗಾರ್ಲಿಕ್, ವೈಟ್ ನೀರುಳ್ಳಿ, ರೆಡ್ ನೀರುಳ್ಳಿ, ಪಂಪ್ಕಿನ್ ಇದೊಂದು ಜಾತಿ ಇದೆ.
ಒಂಥರ ಪಂಪ್ಕಿನ್ ಇದೆ, ಹಾಗೆಯೇ ಗೆಣಸು ಇದೆ. ಗೆಣಸಲ್ಲಿ 2 ವಿಧ ಇದೆ, ಆರೆಂಜ್ ಇದೆ, ರೆಡ್ ಇದೆ. ಇಲ್ಲೊಂದು ಪಂಪ್ಕಿನ್ ಜಾತಿ ಇದೆ, ಇದೊಂದು ಜಾತಿ ಪಂಪ್ಕಿನ್. ಹಾಗೆ ಇಲ್ಲಿ ಎಲ್ಲ ಫುಡ್ ಎಲ್ಲ ರೆಡಿಮೇಡ್ ಇದೆ. ಫುಡ್ ಅಲ್ಲಿ ಫ್ರೋಝನ್ ಐಟಮ್ ಇದೆ, ಪ್ರಾನ್ಸ್, ಫಿಶ್. ಇಲ್ಲಿ ನೋಡಿ ಫ್ರೈ ಮಾಡಿ ಇಟ್ಟಿದೆಲ್ಲ ಚಕಣ, ಎಲ್ಲ ಮಾಂಸ ಇದು. ಮಳೆಗೆ ಫುಲ್ ವೆದರ್ ನೋಡಿ ಹೇಗಾಗಿದೆ ನೋಡಿ ಶಾಪ್ ಹತ್ರ. ಮಳೆ ಸ್ಟಾರ್ಟ್ ಆಯಿತು. ಮಳೆ ಫುಲ್ ವೆದರ್ ಚೇಂಜ್ ಆಗಿಬಿಡ್ತು. ಹನಿ ಹನಿ ಮಳೆ ಬರ್ತಾ ಇದೆ, ಮುಂಗಾರು ಮಳೆ. ಗಾಡಿ ಬೇರೆ ಬರ್ತಾ ಇದೆ. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.